ಸೊಲ್ಮೆಲು ನಮ್ಮಕುಡ್ಲ ತುಳು ವಾರ್ತೆಲು ಇತ್ತ ವಾರ್ತೆದ ವಿವರ ಜುಲೇಖಾ ಆಂಕಾಲಜಿ ಸಂಸ್ಥೆದವರ ಆರೋಗ್ಯ ಕ್ಷೇತ್ರಡು ಕ್ರಾಂತಿ ಆತನೆಂದು ಮಂತ್ರಿ ವಿ ಸುನಿಲ್ ಕುಮಾರ್ ಪಂತೆರ್ ಎನಪಯ್ಯ ಡೀಮ್ಡ್ ವಿಶ್ವವಿದ್ಯಾನಿಲಯ ಬೊಕ್ಕ ಟಾಟಾ ಟ್ರಸ್ಟ್ ಜತೆ ಸಿರಿಗಿಡು ದೇರ್ಲಕಟ್ಟದ ಎನಪಯ್ಯ ಕ್ಯಾಂಪಸ್ಡ್ ಜುಲೇಖಾ ಎನಪಯ್ಯ ಆಂಕಾಲಜಿ ಸಂಸ್ಥೆ ಉದಿಪನ ಮಲ್ತದ ಆರು ಪಾತಿರಿಯರು ಕ್ಯಾನ್ಸರ್ ಸಿಕ್ಕದಕ್ಲಿಗೆ ಕಮ್ಮಿ ಖರ್ಚಿನ ಮರ್ದು ಕುರಿಯರಿಗಾದ ಎನಪಯ್ಯ ಡೀಮ್ಡ್ ಯೂನಿವರ್ಸಿಟಿ ಬೊಕ್ಕ ಟಾಟಾ ಟ್ರಸ್ಟ್ ಜತೆ ಸಿರಿಗಿಡು ದೇರ್ಲಕಟ್ಟೆ ಎನಪಯ್ಯ ಕ್ಯಾಂಪಸ್ಡ್ ಜುಲೇಖಾ ಎನಪಯ್ಯ ಆಂಕಾಲಜಿ ಸಂಸ್ಥೆ ಸುರುಮಲ್ತದಿದ್ದದು ಐತ ಲೋಕಾರ್ಪಣೆಲಿ ಶನಿವಾರ ನಡೆತಂಡ ರಾಜ್ಯದ ಇಂಧನ ಕನ್ನಡ ಬೊಕ್ಕ ಸಂಸ್ಕೃತಿ ಮಂತ್ರಿ ವಿ ಸುನಿಲ್ ಕುಮಾರ್ ಸಂಸ್ಥೆಯನ್ನು ಉದಿಪನ ಮಲ್ತೆರ ಜಿಲ್ಲೆಗೆ ಆಂಕಾಲಜಿ ಯೂನಿಟ್ ಬೈದಂಡ ಆರೋಗ್ಯಡು ಜಿಲ್ಲೆಡು ಸರ್ಕಾರ ಬೊಕ್ಕ ಖಾಸಗಿ ವ್ಯಕ್ತಿಲು ಸಾಧನೆ ಮಲ್ತೊಂದು ಬೈದರ ಐತ ದುಂಬರಿ ದಿನ ಭಾಗ ಆದ ಜುಲೇಖಾ ಆಂಕಾಲಜಿ ಸಂಸ್ಥೆ ಲೋಕಾರ್ಪಣೆ ಆತಣ ಎಂದೆಡ್ದಾದ್ರ ಆರೋಗ್ಯ ಕ್ಷೇತ್ರಡು ಕ್ರಾಂತಿ ಆತನೆಂದು ಮಂತ್ರಿಯರು ಮೆಚ್ಚುಗೆ ತೆರಿಪಾಯಿರು. ಇವತ್ತು ಆಂಕಾಲಜಿಯ ಯೂನಿಟ್ ಅನ್ನ ಇಲ್ಲಿ ಮಾಡೋದ್ರ ಮುಖಾಂತರ ಈ ಭಾಗದ ಮತ್ತು ಬೇರೆ ಬೇರೆ ಜಿಲ್ಲೆಯ ಜನರಿಗೆ ಬಹಳ ಉಪಯುಕ್ತವಾದಂಥ ಕೊಡುಗೆಯನ್ನು ಟಾಟಾ ಟ್ರಸ್ಟಿನ ಮುಖಾಂತರ ನಮ್ಮ ಜಿಲ್ಲೆಗೆ ಇವತ್ತು ಕೊಟ್ಟಿದ್ದಾರೆ. ನಾನು ಇಡೀ ಟಾಟಾ ಟ್ರಸ್ಟಿನ ಎಲ್ಲ ಬಂಧುಗಳನ್ನು ಜಿಲ್ಲಾಡಳಿತದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮ್ಮಲ್ಲಿರುವಷ್ಟು ಮೆಡಿಕಲ್ ಕಾಲೇಜುಗಳು, ನಮ್ಮಲ್ಲಿರುವಷ್ಟು ವಿವಿಧ ರೀತಿಯಾದಂಥ ಆಸ್ಪತ್ರೆಗಳು ಉಳಿದ ಯಾವುದೇ ಜಿಲ್ಲೆಗಳಿಗೆ ಇಲ್ಲ. ಯಾಕೆಂತಂದರೆ ಇಲ್ಲಿಯ ಜನರ ನಮ್ಮ ವ್ಯಕ್ತಿಗಳು ಮಾಡಿರುವಂಥ ಶಿಕ್ಷಣ ಸಂಸ್ಥೆಗಳು ಮತ್ತು ಆರೋಗ್ಯ ಸಂಸ್ಥೆಗಳು ಒಳ್ಳೆಯ ಸೇವೆಯನ್ನು ಕೊಡ್ತಾ ಇದೆ ಎನ್ನುವ ಕಾರಣಕ್ಕೋಸ್ಕರ ಭಾಳ ದೊಡ್ಡ ಪ್ರಮಾಣದಲ್ಲಿ ಬೇರೆ ಬೇರೆ ಜಿಲ್ಲೆಯ ಜನ ಇಲ್ಲಿಗೆ ಬರ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೇವೆ. ಬೆಂಗಳೂರನ್ನು ಹೊರತುಪಡಿಸಿದರೆ ಆ ರೀತಿಯಾದಂಥ ಅತ್ಯಾಧುನಿಕವಾದಂಥ ಮಿಷನರಿಗಳು ಇವತ್ತು ಎನ್ನಪೋಯ ಕಾಲೇಜಿಗೆ ಬಂದಿದೆ ಅಂತಂದರೆ ನಮಗೆಲ್ಲರಿಗೂ ಕೂಡ ಹೆಮ್ಮೆ ಅಂತ ನನಗನ್ಸುತ್ತೆ. ಟಾಟಾ ಟ್ರಸ್ಟ್ ದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀನಾಥ್ ಪಾತಿರ್ದ್ ಆರೋಗ್ಯ ಕ್ಷೇತ್ರಡು ಕುಡ್ಲ ಮಲ್ತಿನ ಸಾಧನೆ ದೇಶದ ಗುಮನಗು ಬೈತಂಡ್ ಕ್ಯಾನ್ಸರ್ ಸಿಕ್ಕಗ ಸರಿಯಾಯಿನ ಪೊರ್ತುಡು ಮರ್ದ ತಿಕ್ಕಂಡ ಗುಣಾಯರೆ ಸಾಧ್ಯ ಏನಪಯ್ಯ ಸಂಸ್ಥೆದ ಜತೆ ಸೇರಿಗಿಡು ತಿಕ್ಕಿನವು ಸಂತೋಷದ ಸಂಗತಿಂದು ಪಂಡ್ಯರ. The outreach program, I have to say, is as important, if not more critical, in order for us to be able to reverse the 70-30 to a 30-70, where 70% of our people who are being caught with cancer or being detected with cancer are actually coming in at much earlier stage and therefore increasing the chances of success of their subsequent treatment. I'd like to congratulate the Enopoya Trust. I'd like to thank them for their participation. I'd like to thank them for this very important initiative to create this capability for the people of the state and for the people of the region. I think it's a very, very important initiative that they have taken up, and we are very happy to have been able to partner with you in this initiative, sir. ರಾಜ್ಯ ವಿಧಾನಸಭೆದ ಎದುರು ಪಕ್ಷದ ಒತ್ತು ನಾಯಕರ ಯುಟಿ ಖಾದರ್ ಪಾತಿರ್ದ್ ದಕ್ಷಿಣ ಕನ್ನಡ, ಕಾಸರಗೋಡು, ಮಲೆನಾಡು ಪ್ರದೇಶದ ಆರೋಗ್ಯ ಕ್ಷೇತ್ರದೊಂದೊಂಜಿ ಮಲ್ಲ ಸಾಧನೆ ಕರಾವಳಿ ಮೆಡಿಕಲ್ ಕಾಲೇಜಿನ ಹಬ್ ಆವೊಂದುಂಡು ಶೈಕ್ಷಣಿಕ ರಂಗುಡು ಮಲ್ಲ ಮಟ್ಟದ ಆರೋಗ್ಯ ಜಾಗೃತಿ ಆವಡಾತನಂದು ಪಂಡಿರ. ದಕ್ಷಿಣ ಕನ್ನಡ, ಕರಾವಳಿ ಮತ್ತು ಮಲೆನಾಡು ಪ್ರದೇಶಕ್ಕೆ ಇದೊಂದು ಐತಿಹಾಸಿಕವಾದ ಕಾರ್ಯಕ್ರಮ ಅಂತ ನಾನು ಇವತ್ತು ಹೇಳಲಿಕ್ಕೆ ಇವತ್ತು ಬಯಸ್ತೇನೆ. ನನಗೆ ಅತ್ಯಂತ ಸಂತೋಷ ಯಾಕೆ ಅಂತ ಹೇಳಿದರೆ, ಬಹುಶಃ ಇದು ದಕ್ಷಿಣ ಕನ್ನಡ ಜಿಲ್ಲೆ ಶೈಕ್ಷಣಿಕ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಬಹುಶಃ ಇವತ್ತು ನಾವು ಬೇರೆ ಬೇರೆ ರಾಜ್ಯಕ್ಕೆ ಮತ್ತು ಜಿಲ್ಲೆಗೆ ಹೋಲಿಸಿದಾಗ ನಾವು ಈ ಸ್ವರ್ಗದಲ್ಲಿದ್ದೇವೆ ಅಂತ ಹೇಳಲಿಕ್ಕೆ ಇವತ್ತು ಬಯಸ್ತೇನೆ. ಇದಕ್ಕೆ ಕಾರಣಕರ್ತ ಬೇರೆ ಬೇರೆ ಸಂಸ್ಥೆಗಳು, ಧಾರ್ಮಿಕ ಮತ್ತು ನಮ್ಮ ಶೈಕ್ಷಣಿಕ ಮತ್ತು ಆರೋಗ್ಯ ಕ್ಷೇತ್ರದ ಬೇರೆ ಬೇರೆ ಸಂಸ್ಥೆಗಳು ನಮ್ಮ ಜಿಲ್ಲೆಯಲ್ಲಿ ಇವತ್ತು ಪ್ರಾರಂಭ ಮಾಡಿ ಇಲ್ಲಿ ಅತ್ಯುನ್ನತ ಮತ್ತು ದೊಡ್ಡ ಕೊಡುಗೆ ಇವತ್ತು ನಮ್ಮ ಕೈಗೆ ಸಿಕ್ಕಿದೆ ಅಂತ ಹೇಳಲಿಕ್ಕೆ ಇವತ್ತು ಬಯಸುವಂಥದ್ದು. ಈ ಸಂದರ್ಭದಲ್ಲಿ ಬಹುಶಃ ಇವತ್ತು ಟಾಟಾ ಸಂಸ್ಥೆಯವರು ಈ ಒಂದು ಸಂಸ್ಥೆ ಬಗ್ಗೆ ಜುಲೇಖಾ ಏನಪಯ್ಯ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ ಸಂಸ್ಥೆಯನ್ನು ಇಲ್ಲಿ ಸಹಕಾರದ ಮೂಲಕ ಮಾಡೋ ಮೂಲಕ ಬಹುಶಃ ನಮ್ಮ ಈ ಒಂದು ಕ್ಷೇತ್ರದ ಆರೋಗ್ಯ ಮತ್ತು ಶೈಕ್ಷಣಿಕ ಕ್ಷೇತ್ರದ ಒಂದು ಕಿರೀಟಕ್ಕೆ ಇಟ್ಟಂಥ ಗರಿ ಅಂತ ನಾನು ಹೇಳಲಿಕ್ಕೆ ಇವತ್ತು ಬಯಸಿ. ಏನಪಯ್ಯ ಯೂನಿವರ್ಸಿಟಿದ ಕುಲಪತಿ ಏನಪಯ್ಯ ಅಬ್ದುಲ್ ಕುನ್ಯೆ ಗುರ್ಕರ್ಮೆ ವಹಿಸ್ತಿದ್ದರ ಕ್ಯಾನ್ಸರ್ ಆಸ್ಪತ್ರೆಗೆ ಅಪ್ಪನ ಪುದರ್ದಿತ್ತಂಡ ಟಾಟಾ ಟ್ರಸ್ಟ್ ಒಟ್ಟುಗು ಜತೆ ಸೇರಿಗೆ ಸಂತೋಷದ ಇಸೆಯಾಂದ್ ಏನಪಯ್ಯ ಅಬ್ದುಲ್ ಕುನ್ಯೆ ಪಂಡ್ಯರ. ರಾಜ್ಯ ವಿಧಾನ ಪರಿಷತ್ ಸದಸ್ಯರು ಪ್ರತಾಪ ಸಿಂಹನಾಯಕ್, ದುಂಬುದ ಮಂತ್ರಿ ಬೀರಮ್ಮ ನತರೈ, ದುಂಬುದ ಶಾಸಕರು ಎಪಿ ಅಬ್ದುಲ್ಲಾ ಕುಟ್ಟಿ,
ಐಐಎ ಗುರುಕಾರ್ಯರು ಏನಪಯ್ಯ ಮೊಹಮ್ಮದ್ ಕುನ್ನೆ, ಏನಪಯ್ಯ ವಿಶ್ವವಿದ್ಯಾನಿಲಯದ ಒತ್ತು ಕುಲಪತಿ ಡಾಕ್ಟರ್ ವಿಜಯ್ ಕುಮಾರ್, ರಿಜಿಸ್ಟ್ರಾರ್ ಗಂಗಾಧರ ಸೋಮಯ್ಯಜಿ ಪಾಲ್ಗೊಂಡರು. ಕಾರನ್ನು ಬೆರಿಪತ್ತಿನ ರಬಸೊಗು ಬೈಕ್ ಮಗರ್ದು ಬೈಕ್ ಬಿಡೊಂದಿತ್ತಿನ ಕೆರೆ ಕಾಡ್ದ ಪ್ರವೀಣ್ ಪನ್ಪನಾರ್ ಮಾರ್ಗುಗು ಬೂರ್ದು ಅರನ ಮೇಲಡೆ ಕಾರ್ ಹೋದು ಜೀವಕುಳೆವನ್ನ ಬೇಜಾರ್ದ ಸಂಗತಿ ಗುರುಪುರ ಕೈಕೊಂಬಡು ನಡೆತದಂಡು ಅರೆಗ್ 36 ವರ್ಷ ಪ್ರಾಯದಿತ್ತಂಡು. ಗುರುಪುರದ ಕೈಕಂಬುಡು ಓವರ್ಟೇಕ್ ಮಲ್ಪುನ ರಬಸೊಡು ಬೈಕ್ ಮಗರ್ದು ಬೈಕ್ ಬಿಡೊಂದಿತ್ತಿನ ತೀರ್ನ ಬೇಜಾರ್ದ ಸಂಗತಿ ನಡೆತದಂಡ ಕೆರೆ ಕಾಡ್ದ 36 ವರ್ಷ ಪ್ರಾಯದ ಪ್ರವೀಣ್ ಪನ್ಪನಾರ್ ತಿಳಿದಾರ. ಪ್ರವೀಣ್ ಬೆದ್ರದಂಚಿಡ್ದು ಕೈಕಂಬದಂಚಿ ಬೈಕಡ್ ಬನ್ನಗ ಕಾರೊಂಜೇನು ಪಿರಪಾಡ್ದ ದುಂಬು ಪಯರೆತುನಗ ಬೈಕ್ ಮಗರ್ದು ಆರು ಮಾರ್ಗುಗು ಬುಡ್ದೇರ. ಅಪಗ ಕಾರನ ಮೇಲಡೆ ಪೋದು ಜಾಗೆಡೆ ಜೀವ ಪೋತುಂಡು. ಬಡ್ಸ ಬರೊಂದುಪ್ಪು ನೆಡ್ದವರ ರಾಜಮಾರ್ಗ ಜಾರೊಂದುಂಡು. ಪ್ರವೀಣ್ ಹೆಲ್ಮೆಟ್ ಪಾಡಂದೆ ಎತ್ತಿನವುಲ್ಲ ಇಂಚಾಯರೆ ಕಾರಣ ಆದುಂಡು ಅಲ್ಪದಕ್ಲು ತಿರಿಪಾದಿರ. ಬಜ್ಪೆ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದೇರ. ಪಿಯುಸಿ ಹಂತದ ಜೋಕುಲು ಹೆಚ್ಚ ಸ್ವತಂತ್ರ ಬೊಕ ಜವಾಬ್ದಾರಿದಕ್ಲು ಆದುಪಡೊಂದು ಬೆದ್ರದ ಆಳ್ವಾಸ್ ಬರವು ಸಂಸ್ಥೆಲನ ಗುರುಕಾರ್ಯರು ಡಾಕ್ಟರ್ ಮೋಹನ ಆಳ್ವ ಪಂತೆರ್ ಕುಡ್ಲದ ವಿಕಾಸ್ ಕಾಲೇಜ್ ಓರಿಯೆಂಟೇಷನ್ ಕಾರ್ಯಕ್ರಮಟ್ಟು ಪಾಲ್ದಿತ್ತೊಂದು ಆರು ಪಾತಿರಿಯರು. ಕುಡ್ಲ ಮೇರಿ ಹಿಲ್ದ ವಿಕಾಸ್ ಸಮೂಹ ಶಿಕ್ಷಣ ಸಂಸ್ಥೆಡ್ ಓರಿಯೆಂಟೇಷನ್ ಕಾರ್ಯಕ್ರಮ ಐತಾರ ನಡೆತಂಡ. ಪ್ರಿನ್ಸಿಪಾಲರು ಮೋಹನಾರ್ ಎತ್ಕೊಂಡಿರು. ವಿಕಾಸ್ ಎಜುಕೇಷನ್ ಟ್ರಸ್ಟ್ ಗುರ್ಕಾರ್ಯರು ರಾಜ್ಯದ ದುಂಬುದ ಮಂತ್ರಿ ಕೃಷ್ಣ ಜೆ ಪಾಲೆಮಾರ್ ಗುರ್ಕಾರ್ಮೇಡ್ ಬೆದ್ರದ ಆಳ್ವ ಶಿಕ್ಷಣ ಸಂಸ್ಥೆಲನ ಗುರ್ಕಾರ್ಯರು ಡಾಕ್ಟರ್ ಎಂ ಮೋಹನ ಆಳ್ವ ಮಲ್ಲ ಪಿನ್ಯರಾದಿತ್ತದ ಕಾರ್ಯಕ್ರಮ ಉದಿಪನಾಂಡ್. ಮೋಹನ ಆಳ್ವೆರ ಪಾತಿಡ್ದು ಶಾಲೆದ ಬರವುಗ್ಲ ಪಿಯುಸಿ ಬರವುಗ್ಲ ಹೆಚ್ಚಿನ ವ್ಯತ್ಯಾಸ ಉಂಡು. ಪಿಯುಸಿ ಹಂತದ ಜೋಕ್ಲು ಹೆಚ್ಚು ಸ್ವತಂತ್ರ ಬಕ ಜವಾಬ್ದಾರಿದಕ್ಲು ಆದುಪ್ಪುಡು. ಪಿಯು ಬೋರ್ಡ್ ಕ್ಲಾಸ್ಲೆನ ಸ್ಪರ್ಧಾತ್ಮಕ ಪರೀಕ್ಷೆಲೆಗ್ ಕೋಚಿಂಗ್ದ ಒಟ್ಟುಗ ಸಂಯೋಜನೆ ಮಲ್ತಿನ ಕಾಲೇಜನ್ನು ಅಜತೊನ್ನವು ಎಡ್ಡಂದು ಪಂಡೆರ. ಈಗ ನೀವು ಪ್ರೌಢಾವಸ್ಥೆಗೆ ಬಂದಿದ್ದೀರಿ. ಈಗ 16 ದಾಟಿ 17 ದಾಟಿ ನೀವೀಗ ಪದವಿ ಪೂರ್ವ ಶಿಕ್ಷಣಕ್ಕೆ ಬಂದಿದ್ದೀರಿ. ಇದು ಪ್ರೌಢಾವಸ್ಥೆ ಅಂತ ನಾವು ಹೇಳೋದು, ಜೀವನದ ಪ್ರೌಢಾವಸ್ಥೆ ಅಂತೇಳಿ. ಆದ್ದರಿಂದ ನಿಮ್ಮಲ್ಲಿ ನನ್ನ ವಿನಂತಿ ಏನು ಕೇಳಿದ್ರೆ, ಅತಿ ಶೀಘ್ರವಾಗಿ ನೀವು ಬಾಲ್ಯಾವಸ್ಥೆಯಿಂದ ಬಿಟ್ಟು ಈಗ ಪ್ರೌಢಾವಸ್ಥೆಗೆ ನೀವು ಎಂಟ್ರಿ ಆಗಬೇಕು. ನೀವು ಈಗ ಇರುವಂಥ ಈ ಪದವಿ ಪೂರ್ವ ಶಿಕ್ಷಣಕ್ಕೆ ನೀವು ಸಂಪೂರ್ಣ ನಿಮ್ಮನ್ನು ತೊಡಗಿಸಿಕೊಳ್ಬೇಕು. ಅದು ಅಷ್ಟು ಸುಲಭ ಸಾಧ್ಯ ಅಲ್ಲ. ಇದು ಪ್ರಕೃತಿ ನಿಯಮದಂತೆ ನೀವು ಇಷ್ಟ ತನಕ ನಿಮ್ಮ ಬದುಕೇ ಒಂದು ಬೇರೆ ರೀತಿ ಇತ್ತು. ಈಗ ಹಾಗಲ್ಲ. ಈಗ ಪ್ರೌಢಾವಸ್ಥೆಗೆ ಬಂದಾಗ ಅದು ನಿಮ್ಮ ದೇಹದಲ್ಲಿ, ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ಆಚಾರ ವಿಚಾರದಲ್ಲಿ, ನಿಮ್ಮ ಹಲವಾರು ನಿಮ್ಮ ಅನಿಸಿಕೆಯಲ್ಲಿ ಬಹಳಷ್ಟು ಬದಲಾವಣೆಗಳು ಈಗ ಆಗ್ತದೆ. ಇಂಥ ಸಂದರ್ಭದಲ್ಲಿ ನೀವು ಅತಿ ಶೀಘ್ರವಾಗಿ ಬಾಲ್ಯಾವಸ್ಥೆಯಿಂದ ಪ್ರೌಢಾವಸ್ಥೆಗೆ ಬಂದು ಮಾನಸಿಕವಾದಂಥ ಸಿದ್ಧತೆಯನ್ನು ಮಾಡಿಕೊಂಡು ಪ್ರಮುಖವಾದಂಥ ಈ PUC ಎಂಬುದು ಬಹಳ ಪ್ರಮುಖವಾದಂಥ ಒಂದು ಅಂಗಘಟ್ಟ. ಇಂಥ ಘಟ್ಟದಲ್ಲಿ ನೀವು ಅತಿ ಶೀಘ್ರವಾಗಿ ಒಳಗೆ ಪ್ರವೇಶ ಮಾಡಬೇಕು ಎಂಬುದೇ ನಮ್ಮ ಆಶೆ. ಅಲೆನ್ ಕೆರಿಯರ್ ಸಂಸ್ಥೆದ ವಲಯ ಮುಖ್ಯಸ್ಥರು ಮಹೇಶ್ ಯಾದವ್ ಪಾತಿರ್ದು ಜೆಇಇ ಬೊಕ್ಕ ನೀಟ್ ಸ್ಪರ್ಧಾತ್ಮಕ ಪರೀಕ್ಷೆಲು ಬೊಕ್ಕ ನನ್ನದ ವೃತ್ತಿ ಜೀವನದ ಬಗೆಟ್ ಇವರ ಕುರಿಯರ. Because whatever ma'am just took the name of All India Rank 1, All India Rank 32, 53 or n number of ranks, might be that was a credit of mine, but it was not because or purely because of me. It was a pure and efforts of those students along with the teachers' effort. And those students were the normal students. They were used to sit in the class, but the important thing that they used to follow all those instructions which were passed from the teacher side, and finally they are there on the stage and we are taking their name on every event or in every orientation session. If we really wanted that I would be one of them, then definitely we have to sacrifice. That need to start from today itself. ಕೃಷ್ಣಾಜಿ ಪಾಲಿಮಾರ್ ಗುರ್ಕಾರ್ಮದ ಪಾತ್ರ ಪಂಡದ ಕಲ್ಪನಕ್ಲು ಎಡ್ಡೆ ಸಾಮಾಜಿಕ ನಡವಳಿಕೆ ಒಪ್ಪನ ಜವಾಬ್ದಾರಿದ ನಾಗರಿಕರಾವಡು ಜವನಾದಿಗೆಡ್ ಬದುಕದ ಮಿತ್ತು ಪರಿಣಾಮ ಬೀರುನ ಏತೋ ತಪ್ಪಲೇನು ಮಲ್ಪೇರು ಅಂಡ ವಿಕಾಸ್ ಸಂಸ್ಥೆಡ್ ಬದುಕಡ ಸರಿಯಾಯಿನ ಸಾಧಿನ ಅಜತೊನ್ನಂಚ ವಿದ್ಯಾರ್ಥಿಗಳನ್ನು ತಯಾರು ಮಲ್ಪಂದು ಪಂಡ್ಯರ. ಮಕ್ಕಳನ್ನು 100%ಗೆ ಕೊಂಡು ಹೋಗುವಂಥದ್ದು, 65% ಮಕ್ಕಳನ್ನು 70%ಗೆ ತರುವಂಥದ್ದು ನಮ್ಮ ಜವಾಬ್ದಾರಿಯಾಗಿರ್ತದೆ.
ಅದು ಕಾಲೇಜುಗಳದ್ದು. ಕೇವಲ 99% ಮಕ್ಕಳನ್ನು ತಂದು ಇಲ್ಲಿ ನಾವು 80% ಮಾಡಿ ಕಳಿಸೋದಲ್ಲ. ನಾವು 80%ನವರನ್ನು 99% ಮಾಡಿ ಕಳಿಸುವಂಥ ಕೆಲಸ ಇಲ್ಲಿ ಮಾಡ್ತೇವೆ. ಆದರೆ ಒಂದು ಶಿಸ್ತು ಪಾಲನೆಯನ್ನು ಮಾಡಿ ಅದಕ್ಕೆ ಹೆತ್ತವರು ಹೆಚ್ಚು ಪ್ರೋತ್ಸಾಹ ಕೊಡಬೇಕು. ನನ್ನ ಮಕ್ಕಳು ತಪ್ಪು ಮಾಡಲೇ ಇಲ್ಲ, ನನ್ನ ಮಗು ಯಾವುದು ಮಾಡೋದೇ ಇಲ್ಲ, ನನ್ನ ಮಗ ಭಾಳ ಒಳ್ಳೆ ಹುಡುಗ ಅಂತೇಳಿ ವಾದ ಮಾಡಲಿಕ್ಕೆ ಹೋಗಬೇಡಿ. ಇಲ್ಲಿ ಅಧ್ಯಾಪಕರಿದ್ದಾರೆ, ಇವತ್ತು ಅಲನ್ನ ಅಧ್ಯಾಪಕರಲ್ಲಿ, ವಿಕಾಸನ ಅಧ್ಯಾಪಕರಲ್ಲಿ, ಎಲ್ಲರ ಉದ್ದೇಶ ಒಂದೇ, ನಿಮ್ಮ ಮಗು ಒಳ್ಳೆ ರ್ಯಾಂಕ್ ಪಡಿಬೇಕು, ಒಳ್ಳೆ ಮಾರ್ಕ್ ಪಡಿಬೇಕು, ಒಳ್ಳೆಯ ವಿದ್ಯಾವಂತರಾಗಬೇಕು, ವಿದ್ಯಾರ್ಥಿಗಳಾಗಿ ಬೆಳೆದು ಒಂದು ನಮ್ಮ ದೇಶದ ಸೊತ್ತಾಗಿ ಬೆಳಿಬೇಕು ಅಂತ ಹೇಳುವ ಭಾವನೆ ನಮ್ಮೆಲ್ಲರಲ್ಲಿ ಇರೋದು. ಅದಕ್ಕಾಗಿ ಅವರನ್ನು ಬೆಳೆಸಲಿಕ್ಕೆ ನಿಮ್ಮೆಲ್ಲ ಸಹಕಾರ ಬೇಕು. ವಿಕಾಸ್ ಎಜುಕೇಷನ್ ಟ್ರಸ್ಟ್ ಕಾರ್ಯಂತರ ಜೆ ಕೊರಗಪ್ಪ, ಟ್ರಸ್ಟಿ ಜೆ.ಕೆ. ರಾವ್ ಬೊಕ ಸೂರಜ್ ಕುಮಾರ್ ಕಲ್ಯ, ವಿಕಾಸ್ ಸಮೂಹ ಸಂಸ್ಥೆನ ಸಿಇಒ ಜೆ. ಪಾರ್ಥ ಸಾರಥಿ ಪಾಲೆಮಾರ್, ಕುಡ್ಲದ ಅಲೆನ್ ಕೆರಿಯರ್ ಸಂಸ್ಥೆದ ಕೇಂದ್ರ ಮುಖ್ಯಸ್ಥರು ವಿಪಿನ್ ನಾರಾಯಣನ್, ಸಂಸ್ಥೆದ ವಾಣಿಜ್ಯ ವಿಭಾಗದ ಸಂಯೋಜಕಿ ಬೊಕ ಪ್ರಥಮ ದರ್ಜೆ ಕಾಲೇಜ್ ಪ್ರಿನ್ಸಿಪಾಲರು ಐಶ್ವರ್ಯ ಪಾಲ್ಗೊಂಡರು. ಹನುಮ್ ಕೇಸಿ ಬೊಕ ಅಕ್ಷತಾ ಆಚಾರ್ಯ ಕಾರ್ಯಕ್ರಮ ಸುಧಾರ್ತಿರು. ಕುದ್ರೋಳಿ ಶ್ರೀ ಗೋಕರ್ಣನಾಥ ಸೇವಾದಳದ ಹಿರಿಯ ಸದಸ್ಯರು ಗೋಕರ್ಣನಾಥ ದೇವಸ್ಥಾನದ ಕಾರ್ಯ ಇತ್ತನಲ ಬುಡಂದೆ ಸೇವೆ ಸಂದ ಒಂದಿತ್ತಿನ ಪ್ರೇಮಚಂದ್ರ ಹುಷಾರಿಜ್ಜಂದೆ ಐತಾರ ರಾತ್ರಿ ತೀರಿಯರು. ಅರೆನ ಮರಣದ ಅಖೇರಿದ ಕಿರಿಯಲು ಸೋಮವಾರ ಮಧ್ಯಾಹ್ನ ನಡೆತಂಡು. ಕುದ್ರೋಳಿ ಶ್ರೀ ಗೋಕರ್ಣನಾಥ ಸೇವಾದಳದ ಹಿರಿಯ ಸದಸ್ಯರು ಶ್ರೀ ಗೋಕರ್ಣನಾಥ ದೇವಸ್ಥಾನದ ಅವ್ಯ ಕಾರ್ಯೋಡು ಬುಡಂದೆ ಸೇವೆ ಮಲ್ತೊಂದಿತ್ತಿನ ಪ್ರೇಮಚಂದ್ರ ಹುಷಾರಿಜ್ಜಾಂದೆ ಇತ್ತದು ಐತಾರ ತೀರಿಯರು. ಮರಣದ ಅಖೇರಿದ ಕಿರಿಯಲು ಸೋಮವಾರ ಇಲ್ಲಡ್ ನಡಪಾದ ನಂದಿಗುಡ್ಡೆ ಮಸನೋಡು ಪುನಪೊತ್ತವನ ಅಖೇರಿದ ಕಾರ್ಯ ನಡೆತಂಡು. ಕರಿನ ಪಾಕವರ್ಷಲಿಡ್ದು ಪ್ರೇಮಚಂದ್ರ ಸಾಮಾಜಿಕ ಕಾರ್ಯಲೆಡ್ ಇತ್ತೊಂದು ಮಾತೆರ್ನಲ ಪ್ರೀತಿಗೆ ಸಂದದಿತ್ತೇರು. ಕುದ್ರೋಳಿ ಕ್ಷೇತ್ರೋಡ್ ನಡಪನ ಒವ್ವೆ ಕಾರ್ಯಕ್ರಮಲೆಡ್ ಆರು ಪಾಲ್ದೊಂದಿತ್ತೇರು. ಸ್ವಸ್ತಿಕ್ ಕಲಾ ಕೇಂದ್ರ ಜಲ್ಲಿಗುಡ್ಡದ 20ನೇ ವರ್ಷದ 20 ವರ್ಷಾಚರಣೆ ಶನಿವಾರ ಬಜಾಲ್ದ ಸೈಂಟ್ ಜೋಸೆಫ್ ಪ್ರೌಢಶಾಲೆಡ್ ಲಯನ್ಸ್ ಕ್ಲಬ್ ಕಂಕನಾಡಿದ ಸಾರ್ವಜನಿಕ ಸಂಪರ್ಕಾಧಿಕಾರಿ ಬಿ ಪ್ರಕಾಶ್ ಪೈಗೂರ್ ಕಾರ್ಮೆಟ್ ನಡೆತಂಡ. ಸ್ವಲ್ಪ ಶೇಕಡೋರ್ದು ಹೆಚ್ಚು ಮಾರ್ಕದಿತ್ತಿನ ಬೇತೆ ಬೇತೆ ಶಾಲೆದ ಜೋಕ್ಲಿಗೆ ತಮ್ಮನದ ಮರ್ಯಾದೆ ಮಲ್ತೇರು. ಸ್ವಸ್ತಿಕ್ ಕಲಾ ಕೇಂದ್ರ ಜಲ್ಲಿಗುಡ್ಡೆಂದ 20ನೇ ವರ್ಷದ 20 ವರ್ಷಾಚರಣೆ ಶನಿವಾರ ಬಜಾಲ್ದ ಸೈಂಟ್ ಜೋಸೆಫ್ ಪ್ರೌಢಶಾಲೆಡ್ ಲಯನ್ಸ್ ಕ್ಲಬ್ ಕಂಕನಾಡಿದ ಸಾರ್ವಜನಿಕ ಸಂಪರ್ಕಾಧಿಕಾರಿ ಬಿ ಪ್ರಕಾಶ್ ಪೈಗೂರ್ ಕಾರ್ಮೆಟ್ ನಡೆತಂಡ. ಕಂಕನಾಡಿ ಬಿ ಗ್ರಾಮದ ಪಾಲಿಕೆ ಸದಸ್ಯರು ಪ್ರವೀಣ್ ಚಂದ್ರ ಆಳ್ವ, ಪೂರ್ವ ವಿಭಾಗ ಪೊಲೀಸ್ ಸ್ಟೇಷನ್ದ ಜ್ಞಾನಶೇಖರ, ಸಿವಿಲ್ ಕಾಂಟ್ರಾಕ್ಟರ್ ನಾಗರಾಜ್, ನಮ್ಮಕುಡ್ಲ ಟಿವಿ ಚಾನೆಲ್ದ ಡಾಕ್ಟರ್ ಪ್ರಿಯಾ ಹರೀಶ್, ಶಾಲೆದ ವ್ಯವಸ್ಥಾಪಕರು ಭಗಿನಿ ಶೈಲಾ, ಆಂಗ್ಲ ಮಾಧ್ಯಮ ಶಾಲೆದ ಮುಖ್ಯೋಪಾಧ್ಯಾಯರು ಲವಿಟಾ ಪಾಲ್ಗೊಂಡರು. ಸ್ವಸ್ತಿಕ್ ಕಲಾ ಕೇಂದ್ರದ ಗುರ್ಕಾರ್ಯರು ಕೆಸಿ ಹರಿಶ್ಚಂದ್ರ ರಾವ್ ಎತ್ಕೊಂಡರು. ತುಡಾರ ಬುಲ್ಪು ಪೊತ್ತಾದ ಲೇಸು ಉದಿಪನಾಂಡ್. ಸ್ವಲ್ಪ ಶೇಕಡೋರ್ದುಲ ಹೆಚ್ಚ ಮಾರ್ಕದೆತ್ತಿನ ಸಂತ ಜೋಸೆಫ್ ಪ್ರೌಢಶಾಲೆದ ಧನುಷ್, ಶಿವಾನಿ ಚಿಂತನ್, ಸಂತ ಜೆರೋಷ ಶಾಲೆದ ನಿಸರ್ಗ ಸಾನ್ವಿ ಎಚ್ ಸಾಲ್ಯನ್, ಕಪಿತಾನಿಯೋ ಶಾಲೆದ ನಾಗೇಂದ್ರ ಬೊಕ ಧನ್ಯ, ಲೇಡಿ ಹಿಲ್ ಗರ್ಲ್ಸ್ ಹೈಸ್ಕೂಲ್ದ ಜನ ಎಸ್, ಸೈಂಟ್ ರೀಟರ್ಸ್ ಶಾಲೆದ ಕಾವ್ಯ, ಚಿನ್ಮಯಿ ಪ್ರೌಢಶಾಲೆದ ಕಾರುಣ್ಯ ಮಕ್ಳಿಗೆ ತಮ್ಮನದ ಮರ್ಯಾದೆ ಮಲ್ತೆರ. ಶೈಕ್ಷಣಿಕ ಸಂಚಾಲಕಿ ಸುಮಲತಾ ಬೊಕ ಒತ್ತು ಗುರ್ಕಾರ್ದಿ ಉಷಾ ಟೀಚರ್ ಮೆಚ್ಚುಗೆದ ಭಾಷಣ ಮಲ್ತೆರ. ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಜ್ಞಾನಶೇಖರ್ ಪ್ರೌಢಶಾಲೆ ಜೋಕ್ಲೆಗೆ ಕಾನೂನು ಮಾಹಿತಿ ಕೊರಿಯರು. ಬಜಾಲ್ ಗ್ರಾಮಗಾದ ಸಾಮಾಜಿಕ ಶೈಕ್ಷಣಿಕ ಸಾಂಸ್ಕೃತಿಕ ಧಾರ್ಮಿಕ ಬೊಕ ಜನಜಾಗೃತಿದ ಇರುವ ಕಾರ್ಯಕ್ರಮ ಮಲ್ಪರೆ ಪ್ರಧಾನ ಕಾರ್ಯಂತರ ಶೋಭಾ ಹರೀಶ್ ಪ್ರಸ್ತಾವನೆ ದುಂಬುದಿಯರ. ಸ್ವಸ್ತಿಕ್ ಕಲಾ ಕೇಂದ್ರದ ನಾಗೇಶ್ ಎಂ, ಆನಂದರಾವ್, ಅಶೋಕ್ ಜಾಧವ್, ಮಾಲತಿ ನಾಯರ್, ಗಂಗಾಧರ ರಾವ್, ಪ್ರೇಮಾ ಭವಾನಿ, ಮಲ್ಲಿಕಾ, ಗಣೇಶ್ ಕೊಟ್ಟಾರಿ ಪಾಲ್ಗೊಂಡರು. ಸಾಂಸ್ಕೃತಿಕ ಸಂಚಾಲಕರ ಸಂತೋಷ್ ಕಾರ್ಯಕ್ರಮ ಸುಧಾರ್ತಿರು. ದಿ ಬಿಲ್ಲವರ ಅಸೋಸಿಯೇಷನ್ ಬೊಂಬೈದ ನಿಲೆಟ್ ಬೊಂಬೈದ ಸಂತಕ್ರೂಸ್ ಗುರುನಾರಾಯಣ ಮಾರ್ಗದ ಬಿಲ್ಲವ ಭವನಡು ಐತಾರ ಯೂತ್ ಫೆಸ್ಟಿವಲ್ 2022 ಪನ್ಪನ ಕಾರ್ಯಕ್ರಮ ನಡೆತಂಡ. ಸಂಘದ ಗುರ್ಕಾರ್ಯರು ಹರೀಶ್ ಜಿ ಅಮೀನ್ ಗುರ್ಕಾರ್ಮ್ಯ ವಹಿಸ್ತಿದ್ದರು.
ದ ಬಿಲ್ಲವರ ಅಸೋಸಿಯೇಷನ್ ಮುಂಬೈದ ನಿಲೆಟ್ ಮುಂಬೈದ ಸಂತಕ್ರೂಸ್ ಗುರುನಾರಾಯಣ ಮಾರ್ಗದ ಬಿಲ್ಲವ ಭವನಡು ಐತಾರ ಯೂತ್ ಫೆಸ್ಟಿವಲ್ 2022 ಕಾರ್ಯಕ್ರಮ ಅಟ್ಟಣೆ ಮಲ್ತದಿತ್ತೆರ. ಸಂಘದ ಗುರ್ಕಾರ್ಯರು ಹರೀಶ್ಜಿ ಅಮೀನ್ ಗುರ್ಕಾರ್ಮೆಂಟ್ ನಡತಿನ ಲೀಸ್ಡ್ ಸಂಘದ ಯೂತ್ ವೆಲ್ಫೇರ್ ಒತ್ತು ಸಮಿತಿದ ಗುರ್ಕಾರ್ಯರು ನೀಲೇಶ್ ಪೂಜಾರಿ ಎತ್ಕೊಂಡಿರ. ಮಲ್ಲ ಪಿನ್ಯರು ಜಾಗತಿಕ ಬಂಟೆರ್ನ ಸಂಘಲೆನ ಒಕ್ಕೂಟದ ಗುರ್ಕಾರ್ಯರು ಹೈಕಳ ಹರೀಶ್ ಶೆಟ್ಟಿ ಪಾತಿರ್ದು ಬಿರ್ವಿರನ ರಣ ತನ್ಕೊಂಡು ಅಂಚಾದ ಕಾರ್ಯಕ್ರಮಕ್ಕೂ ಬರುಡೆ ಹಾಕೊಂಡು ತಾನು ಮುಲ್ಕಿಡ್ ಕಲ್ತೊಂದು ಪನಗ ನಾರಾಯಣ ಗುರು ವ್ಯಾಯಾಮ ಶಾಲೆಗೂ ಪೋಂದಿತ್ತೆ ಸಾಧನೆ ಮಲ್ತದ ಇನಾಮಲ ಗೆಂದದೆ ಸೈಕಲ್ಡು ಪೋದು ಕಷ್ಟೋಡು ಕಲ್ತದ ನಮ್ಮ ರಾಜಕೀಯ ಮಲ್ಪುಜ ಅಣ್ಣ ರಾಜಶೇಖರ ಕೋಟ್ಯಾನ್ ಅಭ್ಯರ್ಥಿ ಅವಡು ಎಂಕಲ್ ಪೂರ ರನ ಒಟ್ಟುಗುಲ್ಲ ಅಂದು ಪಂಡಿರ. ಊರುಡು ಪರಿಸ್ಥಿತಿ ಮಸ್ತ್ ಬಂಗೋಣ ನಮಕ್ ಮೂಲ ಎಂಚಾಂಡಲ್ ಪೋಪುನ್ ದಿನ ಅಂಜಿಜ್ ಪೋಪುನ್ ಅವು ಪೋಪುನ್ ಒಂದು ಪೋಪುನ್ ಏನಲ್ ಮಲ್ತು ಪೋಪುನ್ ಇನ್ನಿತ ಮುಜ್ಜನಕ್ಕೆ ಸನ್ಮಾನ ಉದಯನ ಅಂಡು ಜಯಶಾಲಿ ಅನ್ಗಾಂಡು ಅಲ್ಲೊಂದು ಬಾಲ್ಯಗಾಂಡು ಅಲ್ಲಿ ನನ್ನತ್ತೆ ಏತ್ ಮಲ್ಲ ಕ್ರೀಡಾ ಕ್ಷೇತ್ರೋಡು ಏತ್ ಮಲ್ಲ ಜನ ಆರಂಡು ನಂಗೆ ಇಡೀ ತುಳು ಕನ್ನಡಿಗರಿ ಒಂಜಿ ಮಲ್ಲ ಒಂದು ಮಮತಾ ಪೂಜಾರಿ ಸುರುಟು ಉಂದಾನಾಗ ಯಾನು ಬಂಡ್ ಸಂಘದ ಅಧ್ಯಕ್ಷ ಆದಿತ್ತೆ 5 ಲಕ್ಷ ರೂಪಾಯಿ ಕೊಡ್ತಿಂಗ್ಳು SM ಸೆಟ್ದ ಗ್ರೌಂಡು ಒಳ್ಳೆ ಹೊಲ್ದಾಕ ಒಂದೆಟ್ಟು ಸನ್ಮಾನ ಅಲ್ದ ಆಯ್ತೋಟು ಅಶ್ವಿನ್ ಅಕ್ಕುಂಜಂದು ಸ್ಪೋರ್ಟ್ಸ್ ಮ್ಯಾನ್ ಇತ್ತೋಲು ಅಲೆಗ್ಲ ಒಟ್ಟು ಮಲ್ದಂಗ್ ಐಟ್ ನಾವು ಜಾತಿ ಗೀತಿ ದಾರ ಬಜ್ಜಿ ಜಾತಿ ಬೋಡೆ ನಮ್ಮ ಪುಟದಿನ ಇಲ್ಲನ್ ಮೋಕೆ ಅಲ್ಪಡು ನಮ್ಮ ಅಪ್ಪಮ್ಮನ ಮೋಕೆ ಅಲ್ಪಡು ನಮ್ಮ ಜಾತಿನ ಮೋಕೆ ಅಲ್ಪಡು ನಮ್ಮ ಊರಿನ ಮೋಕೆ ಅಲ್ಪಡು 5 ಪಿದಾಯವನ್ನ ನಾವು ಮಾತಾ ಒಟ್ಟುಗೌಡು. ರಾಷ್ಟ್ರೀಯ ಬಿರುವಿರೆ ಮಹಾಮಂಡಲದ ಗುರ್ಕಾರ್ಯರು ಡಾಕ್ಟರ್ ರಾಜಶೇಖರ ಕೋಟ್ಯಾನ್ ಪಾತಿರ್ದು ಪ್ರತಿಯೊಂಜಿ ಸಂಘೋಗ್ಲ ಅಕ್ಲೆನ ಸಮಾಜ ಬೊಕ ಸಂಘನು ಪ್ರೀತಿ ಮಲ್ಪನ ಹಕ್ಕು ಉಂಡು ಒಂಜಪ್ಪೆ ಜೋಕ್ಲೆನಂಚ ಒಂಜೆ ಬಟ್ಟಲ್ಡು ಉಂಡಿನಕ್ಲು ನಮ ಅಂದು ಹಿರಿಯರ್ ಪಂತೆರ್ ಹಿರಿಯರೇನ ಪಾತೆರಕ್ಕೇನೊಂದು ಅಂಚನೆ ದುಂಬರಿಗ 342 ಬಿರುವಿರೆ ಸಂಘಲು 280 ಸಭಾಭವನ ಅಂಚನೆ ಕೋಟಿ ಚೆನ್ನೈರ್ನಾಗ ರೋಡಿಲು ಉಂಡು ಸಮಾಜ ಗಟ್ಟಿಮುಟ್ಟ ಆಪ್ನಂಚ ತೂಕಾಂದು ಪಂಡಿರ. ಯುವಕರ ಇನ್ನು ಪೊರ್ಲು ಗಂಟದ ನಿಕುಲು ಒಂಜಿ ಪ್ರೋಗ್ರಾಮ್ ಕೊರ್ದು ಸಮಾಜದ ಒಗ್ಗಟ್ಟನ್ನು ದೆತ್ತು ತೋಜಾಯರು ಸಮಾಜೋಡು ಏತು ಮೋಕೆಂಡು ನಿಕುಲು ತೋಜಾಯರು ಯುವಕರನ ಬೆಂಬಲ ಸಪೋರ್ಟು ನಾರಾಯಣ ಗುರುಕುಲನ ತತ್ವದರ್ಶದಂಚ ಆದರ್ಶನು ಪಾಲಿಸ ಒಂದು ಸಮಾಜೋಗು ನಿಕುಲು ಒಂಜಿ ಹಾಲದ ಮರ ಅದು ಉಂತುಲೆ ಯುವಕರ ಹಾಲದ ಮರ ಆಂಡ ಮಾತ್ರ ಸಮಾಜಗೂ ನಿರಲು ಕೊರ್ರೆ ಸಾಧ್ಯ. ಸಮಾಜಗೂ ಏಪಲ ನಿಕುಲು ಏನು ನೋಡ್ಚೆ ಸಮಾಜ ಎಂಕಲೆದ ಅಲ ಕೊರ್ತು ಜಂದು ಸಮಾಜ ನಂಗೆ ಜನ್ಮ ಕೊರ್ತುಂಡು ಅವ್ಯ ನಂಗೆ ಸಮಾಜ ಕೊರ್ತೀನಿ ಸಮಾಜ ಬನ್ನಾಗ ಒಂಜಿ ಸಮುದ್ರ ಇತ್ತಿಲ್ಲೆಕ್ಕ ಸಮುದ್ರ ನಮ್ಮಡೆ ಬರ್ಪುಜಿ ನಮ ಸಮುದ್ರ ಇತ್ತಿನಡೆಗೆ ಪೋಡಾಪುಂಡು ಅಂಚನೆ ಸಮಾಜ ಇತ್ತಿನಡೆಗೆ ನಮ ಪೋಡಾಪುಂಡು ಸಮಾಜ ನಮ್ಮಡೆಗೆ ಬೈದು ಜಂದು ಏಪಲ ನಿಕುಲು ಮನ್ಪಂದು ಕುಲ್ಲೋಡ್ಚು ಸಮಾಜದ ಒಲ್ಪ ಕಾರ್ಯಕ್ರಮ ಹಾಕೊಂಡು ಸಮಾಜದ ಒಲ್ಪ ಎಂಚಿನ ಪ್ರೋಗ್ರಾಮ್ ಹಾಕೊಂಡು ನಮ್ಮ ಲೆಪ್ಪೊಡೊಂದಲ್ಲ ಅಗತ್ಯ ನಮ್ಮ ಲೆಪ್ಪಂದ ಅಡೆಗೆ ಪೋಡು ಅದಾಗ ಮಾತ್ರ ನಂಗೆ ಸಮಾಜದ ಮೋಕೆ ಗೊತ್ತಾಪಿನಿ. ಬಿರುವೆರೆ ಕುಡ್ಲದ ತಾಪಕೆರು ಉದಯ ಪೂಜಾರಿ ಬಳ್ಳಲ್ಬಾಗ್ ಪೊಂಜು ಕ್ರಿಕೆಟ್ ಗುಬ್ಬುದಾರಾದ ಮೂಡೊಂದುಪ್ಪನ ದಿಯಾ ನವೀನ್ ಇನ್ನ ಸೇರ್ನಂಚ ಬೇತೆ ಬೇತೆ ಕ್ಷೇತ್ರ ವಲಯದ ಬಿರುವೆರೆ ಸಾಧಕರಿಗೆ ತಮ್ಮನದ ಮರ್ಯಾದೆ ಮಲ್ತೆರ. ಹರೀಶ್ಜಿ ಅಮೀನ್ ಗುರ್ಕಾರ್ಮೆದ ಪಾತ್ರ ಪಂಡದ ಮುಂಬೈದ ಬಿರ್ವೇರ್ನ 5 ಸಂಘಟನೆಲು ಸೇರ್ದು ಬಿಲ್ಲವ ಅಸೋಸಿಯೇಷನ್ ಆತಂಡ ಆ ಸಂಘಟನೆದ ನಾಯಕರು ಎಡ್ಡೆ ಕೆಲಸ ಮಂತದ ಸಂಘಗೂ 2 ಕೋಟಿ ಮುಟ್ಟ ಪಣವು ಬೈದಂಡ ಒಂದು ಪೆರ್ಮೆದ ಸಂಗತಿಯಿಂದ ಪಣ್ಣಿನ ಆರು ಬತ್ತಿನ ಬಿನ್ನಿರೆಗೆ ಎಡ್ಡೆಪು ಬೈಕೇರು ಬಿಲ್ಲವ ಅಸೋಸಿಯೇಷನ್ದ ಒಟ್ಟಿಗೆ ನಮ್ಮ ಮರ್ಜಿ ಅದು ಅವಲ ಒಂಜಿ ನಮ್ಮ ಯಾಪಲ ಹರೀಶ್ ಶಾಲೆ ಅಂದರೆ ಪನ್ಪ ನಮ್ಮ ಒಂದು 4 ನಮ್ಮ ಆ್ಯಕ್ಚುಲಿ ನಮ್ಮ ಒಂದು ಒಟ್ಟಿಗೆ ಆದೈತೆ ಬಿಲ್ಲವ ಅಸೋಸಿಯೇಷನ್ ಉಂಡು
ನಮ್ಮ ಯಾಪಲ್ಲ ಸುರುತ 4 ಸಂಘ ನಮ್ಮ ಒಟ್ಟಿಗೆ ಅದು ಮಲ್ತದ ಈಜೆ ಒಂದು 5 ಸಂಘ ಆಯ್ತು. NT ಪೂಜಾರಿನ ಮಸ್ತ್ ರೋಲ್ ಉಂಡು, ಪುರುಷೋತ್ತಮ್ ಕೋಟ್ಯನ್ ನಂದು ಅಂಚನೆ ಸುವರ್ಣರ್ ಮಸ್ತ್ ಓಪನ್ ಆಟ್ಲಿ ಒಂದು ಮಲ್ತದು ಒಂದು ಮರ್ಜರ್ಗ್ ಮಲ್ಪರ ಪಿರೋಡ್ ಮಸ್ತ್ ಒಂಜಿ ಕಮಿಟಿಲ ಇತ್ತಂಡು ರಾಜಸಾಲಿಯನ್ ಇತ್ತೇರ ಮಸ್ತ್ ಜನ ಉಲ್ಲೇರ್ ನೆಟೆ ಅಕುಲು ಒಂಜಿ ಎಡ್ಡೆ ಕೆಲಸ ಮಲ್ತದು ಒಂದು ಮಲ್ತದು ನಂಕ ಒಂಜಿ ಮಲ್ಲ ಅಮೌಂಟ್ ಅಪ್ರಾಕ್ಸಿಮೇಟ್ ಒಂಜಿ 2 ಕೋಟಿದ ಮುಟ್ಟಾದ ಅಮೌಂಟು ನಮ್ಮ ಅಸೋಸಿಯೇಷನ್ಗೆ ಬೈದಂದು. ಬಿರ್ವೇರೆ ಸಮಾಜದ ಮಲ್ಲ ನಾಯಕರು NT ಪೂಜಾರಿ, ಮಾತೃಭೂಮಿ ಸೊಸೈಟಿದ ರತ್ನಾಕರ ಶೆಟ್ಟಿ ಮುಣ್ಕೂರು, ಉದ್ಯಮಿಲಾಯ್ನ ಸುರೇಶ್ ಶೆಟ್ಟಿ ಗುರ್ಮೆ, ದೀಪಕ್ ಕೋಟ್ಯಾನ್ ಇನ್ನ, ದಿನೇಶ್ ಅಮೀನ್, ದಯಾನಂದ ಇನ್ನ, ಅರುಣ್ ಸುಂದರ ಕೋಟ್ಯಾನ್, ಹರೀಶ್ ಬಂಗೇರ, ಕರ್ನಾಟಕ ಮಲ್ಲ ಪೇಪರ್ದ ಸಂಪಾದಕರು ಚಂದ್ರಶೇಖರ ಪಾಲೆತ್ತಾಡಿ ಪಾಲ್ದೊಂಡ್ಯರ. ಅಸೋಸಿಯೇಷನ್ ಪ್ರಧಾನ ಕಾರ್ಯಂತರ ಹರೀಶ್ ಜೆ ಸಾಲಿಯನ್, ಕೋಶಾಧಿಕಾರಿ ರಾಜೇಶ್ ಜೆ ಬಂಗೇರ, ಪೊಂಜೋಲಿನ ವಿಭಾಗದ ಗುರ್ಕಾರ್ದಿ ಶಕುಂತಳಾ ಕೆ ಕೋಟ್ಯಾನ್, ಯೂತ್ ವೆಲ್ಫೇರ್ ಒತ್ತು ಸಮಿತಿದ ಕಾರ್ಯಂತರ ನವೀನ್ ಎಲ್ ಬಂಗೇರ ಬೊಕ ಮಾತಾ ಪದಾಧಿಕಾರಿಗಳು ಬೊಕ ಸದಸ್ಯರು ಒಟ್ಟುಗಿತ್ತರು. ಕರಿನ 14 ವರ್ಷಲಿಡ್ದು ಕೂಳೂರುಡು ಕಾರ್ಯಮಂತೊಂದಿತ್ತಿನ ಐಕಾನಿಕ್ ಬ್ಯೂಟಿ ಸೆಲೂನ್ ಮೇಕಪ್ ಸ್ಟುಡಿಯೋ ಕಾವೂರುದ ಭಂಡಾರಿ ಪೆವಿಲಿಯನ್ಗೆ ಜಾಗೆ ಬದಲ್ತದಂಡ. ವಿದುಷಿ ಸೌಮ್ಯ ಸುಧೀಂದ್ರರಾವ್ ಐತಾರ ಐಕಾನಿಕ್ ಬ್ಯೂಟಿ ಸೆಲೂನ್ ಮೇಕಪ್ ಸ್ಟುಡಿಯೋನು ಉದಿಪನ ಮಲ್ತೇರ. ಕರಿನ 14 ವರ್ಷಲಿಡ್ದು ಕೂಳೂರುಡು ಕಾರ್ಯಮಂತೊಂದಿತ್ತಿನ ಐಕಾನಿಕ್ ಬ್ಯೂಟಿ ಸೆಲೂನ್ ಮೇಕಪ್ ಸ್ಟುಡಿಯೋ ಕಾವೂರದ ಭಂಡಾರಿ ಪೆವಿಲಿಯನ್ಗೆ ಜಾಗೆ ಬದಲ್ತಿತ್ತದು ಐತ ಉದಿಪನ ಲೇಸ್ ಐತಾರ ಅಟಣೆ ಆದಿತ್ತಂಡ. ನೃತ್ಯ ಸುಧಾ ತಾಪಕಿರ್ಬಕ ನಾಟ್ಯ ನಿರ್ದೇಶಕರು ವಿದುಷಿ ಶ್ರೀಮತಿ ಸೌಮ್ಯ ಸುಧೀಂದ್ರರಾವ್ ನಾಟಕತ್ತಿರ್ದು ಐಕಾನಿಕ್ ಪ್ರೊಫೆಷನಲ್ ಬ್ಯೂಟಿ ಸೆಲೂನ್ ಅಂಡ್ ಮೇಕಪ್ ಸ್ಟುಡಿಯೋನು ಉದಿಪನ ಮಲ್ತೇರ. ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನ ಆಡಳಿತ ಮಂಡಳಿ ಕೋಶಾಧಿಕಾರಿ ವಕೀಲರು ಆರ್ ಪದ್ಮರಾಜ್ ಬೊಕ ಬಿನ್ನೆರ್ ಟುಡರ್ ಬಲ್ಪು ಪೊತ್ತಾದ ಕಾರ್ಯಕ್ರಮ ಉದಿಪನಾಂಡ್. ವಿದುಷಿ ಸೌಮ್ಯ ಸುಧೀಂದ್ರರಾವ್ ಪಾತ್ರದ ಕುಡ್ಲಡ್ ಸೌಂದರ್ಯಗೂ ಹೊಸ ವ್ಯಾಖ್ಯಾನ ಕುರಿಪಿನ ಸಂಸ್ಥೆ ಐಕಾನಿಕ್ ಅವಡಂದು ಎಡ್ಡೆಪ್ಪು ಬೈಕೇರ. ಸೌಂದರ್ಯ ಪನ್ಪನ ಒಬ್ಬಜಿ ಪಿದೈ ಮಾತ್ರ ಉಲಾಯ್ದ ಸೌಂದರ್ಯಲ ಬೋಡು ವೈಯಕ್ತಿಕ ಸೌಂದರ್ಯಗೂ ಶುದ್ಧವಾಯಿನ ಪ್ರೀತಿಲ ಆತೆ ಮುಖ್ಯ ಅಂದು ಅರ್ಪಂಡ್ಯರ. ಐಕಾನಿಕ್ ಅನ್ನುವ ಶಬ್ದವೇ ಬಹಳ ಕ್ಯಾಚಿ ಆಗಿದೆ. ಯಾಕೆಂತ ಹೇಳಿದ್ರೆ ಐಕಾನ್ ಅನ್ನುವಂಥದ್ದನ್ನು ನಾವು ಯಾವುದಕ್ಕೆ ಬಳಸ್ತೇವೆ, ಯಾವುದೋ ಒಂದು ರಾಜನಿಗೆ ಬಳಸ್ತೇವೆ. ಅಂದರೆ ಅವರು ಒಂದು ಯಾವುದೋ ಒಂದು ವಿಶೇಷ ವಸ್ತು ವಿಶೇಷತೆಯ ಪ್ರತೀಕ ಅನ್ನುವ ರೀತಿಯಲ್ಲಿ ನಾವು ಇದನ್ನು ಬಳಸ್ತೇವೆ ಐಕಾನಿಕ್ ಅಂತ ಹೇಳಿ. ಸೊ ಮಂಗಳೂರಿನಲ್ಲಿ ಸೌಂದರ್ಯಕ್ಕೆ ಒಂದು ಹೊಸ ವ್ಯಾಖ್ಯಾನವನ್ನು ನೀಡುವಂತಹ ಒಂದು ಸಂಸ್ಥೆಯಾಗಿ ಇದು ಬೆಳೀಲಿ ಅಂತ ಹೇಳಿ ನಾನು ಇಲ್ಲಿ ಎಲ್ಲರ ಎದುರಿಗೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈ ಐಕಾನಿಕ್ ಸೆಲೂನ್ ಬ್ಯೂಟಿಗೆ ಒಂದು ಐಕಾನ್ ಆಗಿ ಬೆಳೀಲಿ ಮಂಗಳೂರಿನ ಪ್ರದೇಶದಲ್ಲಿ. ಆಮೇಲೆ ಇನ್ನೊಂದು ಹೇಳೋದು ಅಂತ ಹೇಳಿದ್ರೆ, ಸೌಂದರ್ಯ ಅನ್ನುವಂಥದ್ದು ಒಂದು ಆಂತರಿಕ ಒಂದು ಬಾಹ್ಯ. ನಮ್ಮಲ್ಲಿ ಒಳಗಿನಿಂದ ಆಂತರಿಕ ಸೌಂದರ್ಯ ಅನ್ನುವುದಿದ್ರೆ ಬಾಹ್ಯವಾಗಿಯೂ ಅದು ಕಾಣ್ತದೆ. ಸೊ ಎಲ್ಲರಲ್ಲೂ ಒಂದು ಆಂತರಿಕ ಸೌಂದರ್ಯ ಇದೆ, ಎಲ್ಲರಲ್ಲೂ ಒಂದು ಅವರದ್ದೇ ಆದ ಒಂದು ಇಂಡಿವಿಜುವಾಲಿಟಿ ಅನ್ನುವಂಥದ್ದು ಇದೆ.
ಸೊ ನಮ್ಮ ಮನಸ್ಸಿನೊಳಗೆ ಪರಿಶುದ್ಧ ಪ್ರೀತಿ ಮಮಕಾರ ಅಕ್ಕರೆಯನ್ನ ಇಟ್ಟುಕೊಂಡ್ರೆ ಖಂಡಿತ ಅದು ಹೊರಗೆ ಕಾಣ್ತದೆ. ಆರ್ ಪದ್ಮರಾಜ್ ಪಾತಿರ್ದು ಸೌಂದರ್ಯ ವರ್ಧಕಲನ ಅಗತ್ಯ ಹೆಚ್ಚೊಂದುಂಡು ಬಜಿ ಸೌಂದರ್ಯ ವಿಚಾರ ಮಾತ್ರ ಅತ್ತು ಪೊಂಜೋಲಿಗೆ ಸ್ವಂತ ಬೇಲೆ ಮಲ್ಪರಲ್ಲ ಎಡ್ಡೆ ಯೋಜನೆ ಆದುಂಡು ಬಂದಿನಾರು ಸಂಸ್ಥೆಗೆ ಎಡ್ಡೆ ಬೇಕಿಯರು ಬ್ಯೂಟಿ ಸಲೂನ್ ಅಂಡ ಪೂರ ಈಕ್ವಿಪ್ ಅದು ಪೂರ ಇತ್ತದು ಒಂಜಿ ಸ್ಟುಡಿಯೋ ಇನಿ ಓಪನ್ ಆತನಂದು ಬಂಡ ಒಂದು ಸಂತೋಷದ ವಿಚಾರ. ನೆಟ್ ಖಾಲಿ ಒಂಜಿ ಈ ಮೇಕಪ್ದ ವಿಚಾರ ಮಾತ್ರ ಮಹಿಳಾ ಸಬಲೀಕರಣ ಒಂಜಿ ಉದ್ಯೋಗ ಕೊರಪು ನಂಚಿನ ಇನ್ನಿತಲೇ ಈ ಒಂಜಿ ಸಂಸ್ಥೆ ಮೂಲ ಓಪನ್ ಆಂಡ್ ನೆಟ್ ಅವೇತೋ ಜನಕ್ಲೆಗ್ ಉದ್ಯೋಗ ತಿಕ್ಕೊಂಡು ಐತ ಒಟ್ಟು ಕೊಂಚ ವಿದ್ಯಾ ಸಂಸ್ಥೆ ಆದ್ಲ ಒಂದು ಬುಲೆ ಒಂದುಂಡು ಪಂಡ ಕೇಳ್ತೇನೆ ತಿರಿಯೊಂಡೆತ್ತ ಒಂದುಲ ಸಂತೋಷದ ವಿಚಾರ. ಇನಿ ಬ್ಯೂಟಿ ಸಲೂನ್ ಮಹಿಳೆಯರಿಗೆ ಸ್ವ ಉದ್ಯೋಗ ಮಲ್ಪರೆ ಒಂಜಿ ಎಡ್ಡೆ ಪ್ರೊಫೆಷನ್ ಒಂದು ಅಂಚ ಆಗ್ಲೆಗ್ ಟ್ರೈನಿಂಗ್ ಕೊರ್ಪು ನಂಚಿನ ಒಂಜಿ ಬೇಲೆಲ್ಲ ಈ ನೆಟ್ ಆವರೆ ಉಂಡು. ಈ ನಮ್ಮ ಮಂಗಳೂರಿಗೆ ಒಂಜಿ ಕಾಣಿಕೆ ಅಂದು ನಮ್ಮಪ್ಪನಲ್ಲಿ ಕಾಂಟ್ರಿಬ್ಯೂಷನ್ ಒಂದು ಮುಗಲೆಡ್ದು ಒಂದು ಎಡ್ಡೆ ರೀತಿಡ್ ಬುಲೆವಡೆ ನೆಟ್ಟದ ಪರಿಸರದ ಜನಕ್ಲೆಗೆ ಪೂರ ನೆತ್ತ ಸೌಲಭ್ಯ ತಿಕ್ಕಡೆ ಬನ್ನೊಂದು ಯಾನು ಕುಡರ ಶುಭ ಹಾರೈಸೋ ಒಂದಲ್ಲೇ. ಸಿನಿಮಾ ನಟೆ ವಿನೀತ್ ಪಾತಿರ್ದು ಒವ್ವೇ ಕಾರ್ಯಕ್ರಮ ನಡಪಡುಂದಾಂಡ ಐಕೆ ಎಡ್ಡೆ ಮನಸ್ಸೊಪ್ಪೊಡು ಜನಕ್ಲನ ಬಿರಿಸಾಯ ಎತ್ತಂಡ ಅವಳು ಗೆಲ್ಮೆ ಖಂಡಿತ ಅನ್ಪಂಡೇರ. ಬಿಸ್ನೆಸ್ ಮಲ್ತನ ಸುರುಕು ಒಂಜಿ ಜನಕ್ಲನ ಬೆಂಬಲ ಬೋಡು ಒಂಜಾತ ಎಕ್ಸ್ಪೀರಿಯನ್ಸ್ ಬೋಡು ಐದು ಬೊಕ್ಕ ನಮ್ಮ ಒಂಜೀತ್ ಮಲ್ಲ ಶೋರೂಮ್ ಪೂರ ಓಪನ್ ಮಲ್ಪೊಲಿ ಆ್ಯಂಡ್ ಐ ಹರ್ಡ್ ದ್ಯಾಟ್ ದೇ ಹ್ಯಾವ್ 16 years ಆಫ್ ಎಕ್ಸ್ಪೀರಿಯನ್ಸ್ ಇನ್ ದಿಸ್ ಫೀಲ್ಡ್ ಆ್ಯಂಡ್ ಡೆಫಿನೆಟ್ಲಿ ದಿಸ್ ವುಡ್ ಬಿ ನೋ ಡೌಟ್ ಭಾರಿ ಸಕ್ಸಸ್ಫುಲ್ ಆಪುಂಡು ಬಂದು ಎಂಕ ಆಪುಂಡು. ಆ್ಯಂಡ್ ಮೋರ್ ಎವರ್ ಯಾನ್ ಪಿರೋರ ಬಂಡೆದಾದನ್ ಬಂದಾಗ ಇಂಕ್ ಕೇಂದ್ರದಾದನ್ ಬಂದಾಗ ದೇ ಆರ್ ಚೈಲ್ಡ್ಹುಡ್ ಫ್ರೆಂಡ್ಸ್ ಕ್ಲಾಸ್ಮೇಟ್ಸ್ ಅಂದ್ಬರು ಪಂಡೇರು. ಸೊ ಆ ಬಾಂಡಿಂಗ್ ಬಾರಿ ಗಟ್ಟಿ ಉಂಡು. ಫಸ್ಟ್ ಆಫ್ ಆಲ್ ಆ ಬಾಂಡಿಂಗ್ ಬೋರ್ಡ್ ಐದು ಬೊಕ್ಕ ಬಿಸ್ನೆಸ್ ಬೋರ್ಡ್ ಸಂಚ ಅದು ಪಿರೋರ ಬಂದಲ್ಲ ನೋ ಡೌಟ್ ದಿಸ್ ಇಸ್ ಗೋಯಿಂಗ್ ಟು ಬಿ ಒನ್ ಆಫ್ ದ ವಂಡರ್ಫುಲ್ ವೆಂಚರ್ ಫ್ರಮ್ ದೇರ್ ಸೈಡ್. ಸೊ ಕಂಗ್ರ್ಯಾಚುಲೇಷನ್ಸ್. ಸಾಮಾಜಿಕ ಕಾರ್ಯಕರ್ತೆಯರು ವೃಂದ ಶಶಿಧರ ಹೆಗ್ಡೆ, ಯುವ ವಾಹಿನಿ ಕುಡ್ಲ ಮಹಿಳಾ ಘಟಕದ ಗುರ್ಕಾರ್ದಿ ಶುಭ ರಾಜೇಂದ್ರ, ನಟಿ ಚೈತ್ರ ಶೆಟ್ಟಿ, ಸಂಸ್ಥದ ಪಾಲುದಾರರು ಗೀತಾ ಮಲ್ಯ, ಸುಮಾ ಶ್ರೀಧರ್ ಪಾಲ್ಗೊಂಡಿರ. ಸುವರ್ಣ ಸತೀಶ್ ದುಬೈ, ನೇಹಾ ಮಲ್ಯ, ಸಮೃದ್ಧಿ ಶ್ರೀಧರ್ ಒಟ್ಟುಗಿತ್ತರ. ಒಡಿಪುದ ಪೂರ್ಣಪ್ರಜ್ಞಾ ಕಾಲೇಜ್ ಒತ್ ಪ್ರಿನ್ಸಿಪಾಲರು ವಿನಾಯಕ ಪೈ ಕಾರ್ಯಕ್ರಮ ಸುಧಾರ್ತೆರು. ಶಾಸಕರ ಡಾಕ್ಟರ್ ಭರತ್ ಶೆಟ್ಟಿ ಬಕ ಪಾಲಿಕೆ ಸದಸ್ಯರು ಲೋಹಿತ್ ಕುಮಾರ್ ಭೇಟಿ ಕೊಡ್ತು ಸಂಸ್ಥೆಗೆ ಎಡ್ಡೆಪ್ಪು ಬೇಕಿಯರು. ಯಕ್ಷಗಾನ ಅಭ್ಯಾಸ ತರಗತಿ ದುಬೈದ ನಿಲೆಟ್ ಶನಿವಾರ ದುಬೈಡ್ ಸಂಘ ಬೊಕ್ಕ ಬಿನ್ನೆರ್ ಕಲಾವಿದರದ್ದು ಶ್ರೀದೇವಿ ಲಲಿತೋಪಾಖ್ಯಾನ ಆಟ ಅಟ್ಟಣೆ ಮಲ್ದಿತ್ತೆರ. ಈ ಪೊರ್ತುಡು ಮಲ್ಲ ಸಾಧನೆ ಮಲ್ತಿನ ಆಟದ ಕಲಾವಿದರಿಗೆ ತಮ್ಮನ ಕರ್ನಿರೆ ಪ್ರಭಾಕರ ಸುವರ್ಣರಿಗೆ ಯಕ್ಷಶ್ರೀ ರಕ್ಷಾ ಮರ್ಯಾದೆ ಪ್ರಶಸ್ತಿ ಕೊರಿಯರು. ಯಕ್ಷಗಾನ ಅಭ್ಯಾಸ ತರಗತಿ ದುಬೈ ಮುಕ್ಲೆನ ನಿಲಿಟ್ ಶನಿವಾರ ರಾತ್ರಿ ದುಬೈಡ್ ಅಭ್ಯಾಸ ತರಗತಿ ಕಲಾವಿದರ ಬೊಕ್ಕ ಬಿನ್ನೆರ್ ಕಲಾವಿದರದ್ದು ಶ್ರೀದೇವಿ ಲಲಿತೋಪಾಖ್ಯಾನ ಆಟ ಅಟ್ಟಣೆ ಮಲ್ತದಿತ್ತೆರ. ಉದ್ಯಮಿಲೈನ ಹರೀಶ್ ಶೇರಿಗಾರ್, ವಾಸು ಭಟ್ರು, ಪ್ರವೀಣ್ ಶೆಟ್ಟಿ, ಸರ್ವೋತ್ತಮ ಶೆಟ್ಟಿ ಅಬುಧಾಬಿ, ಭಾಗವತಿರ ಸತೀಶ್ ಶೆಟ್ಟಿ ಪಟ್ಲ ಇಂಚ ಉದ್ಯಮಿಲು ಕಲಾವಿದರೆತ್ತದ ಕಾರ್ಯಕ್ರಮ ಉದಿಪನಾಂಡ್. ಉದ್ಯಮಿಲೈನ ಸುಂದರ ಶೆಟ್ಟಿ, ಜಯರಾಮ ರೈ, ಗಣೇಶ್ ರೈ, ಸತೀಶ್ ಪೂಜಾರಿ, ಹೆಬ್ಬಾರ್, ಯೋಗೀಶ್ ಪ್ರಭು ಯಕ್ಷಗಾನ ಅಭ್ಯಾಸ ತರಗತಿ ಸಂಸ್ಥೆದ ಮನೋಹರ ತೋನ್ಸೆ ಪಾಲ್ಗೊಂಡಿರ. ಪುದರು ಪೊಯ್ ಹಿರಿಯ ಕಿರಿಯ ಕಲಾವಿದರಿಗೆ ತಮ್ಮನದ ಮರ್ಯಾದೆ ಬೊಕ್ಕ ಪ್ರಶಸ್ತಿ ಕೊರ್ಪನ ಕಾರ್ಯಕ್ರಮಲ ಶ್ರೀದೇವಿ ಲಲಿತೋಪಾಖ್ಯಾನ ಆಟದ ಪೊರ್ತುಡು ತಿದ್ದಿತ್ತೆರ. ಕಲಾವಿದರೈನ ಕೌಶಿಕ್ ರಾವ್ ಬೊಕ್ಕ ಅಮೃತ ಕೌಶಿಕ್ ರಾವ್ ಮುಕ್ಲೆಗ್ ತಮ್ಮನದ ಮರ್ಯಾದೆ ಮಲ್ತೆರ. ಭಾಗವತಿರ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ದ ತಾಪಕರು ಸತೀಶ್ ಶೆಟ್ಟಿ ಪಟ್ಲರೆಗೆ ತಮ್ಮನದ ಮರ್ಯಾದೆ ಸಂದೈರ. ಸತೀಶ್ ಶೆಟ್ಟಿ ಪಾತಿರ್ದು ಯಕ್ಷಗಾನ ಭಾಗವತಿ ಕಿಡ್ದು ನಿಕ್ಲನ ಮಾತ ಪ್ರೀತಿ ಪಡೆತೆ ಅವು ದುರುಪಯೋಗ ಆಯರೆ ಬಲ್ಲಿಂದ ಸಂಘ ಸ್ಥಾಪನೆ ಮಲ್ತದ ಕಲಾವಿದರಿಗೆ ಬಡವಡು ಜೀವಡು ಸೈಯರೆ ಬಲ್ಲಿ ಅಂಚಾದ ದಾನಿಲೆಡ್ದು ಕಾಸು ಒಟ್ಟು ಮಲ್ತದ ಕಷ್ಟುಡುಪುನ ಕಲಾವಿದರಿಗೆ ಕೊರೊಂದುಲ್ಲ ನಿಕ್ಲನ ಪ್ರೀತಿ ಹಿಡ್ದು ಮಲ್ಲ ಓಲಾ ಇಜ್ಜಿಂದ ಪಂಡಿರ. ಒಂದು ಸಮಯ ನಮ್ಮ ಫಾರ್ಚೂನ್ ಹೋಟ್ಲಲ್ಲಿ
ಪ್ರವೀಣನ ಹಾಗೂ ಸರ್ವೋತ್ತಮಣ್ಣ ಕಲೆಕ್ಷನ್ ಮಾಡಿ 32 ಲಕ್ಷ ರೂಪಾಯಿ ನಮ್ಮ ಫೌಂಡೇಶನ್ಗೆ ಪ್ರಥಮವಾಗಿ ದೇಣಿಗೆಯನ್ನು ನೀಡಿದಂತಹ ಸಂದರ್ಭ ಅದನ್ನೆಲ್ಲ ನಾನು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಒಂದೇ ಮಾತು ಹೇಳ್ತೇನೆ, ನಿಮ್ಮ ಪ್ರೀತಿಗಿಂತ ದೊಡ್ಡದು ನನಗೆ ಏನೂ ಅಲ್ಲ. ನಾನು ನನಗೋಸ್ಕರ ಯಾರಲ್ಲೂ ಯಾವತ್ತೂ ಏನೂ ಕೇಳಲಿಲ್ಲ, ನನ್ನ ಕಲಾವಿದರಿಗೋಸ್ಕರ. ನೀವೆಲ್ಲ ಆಶೀರ್ವಾದ ಮಾಡಬೇಕು. ನಮ್ಮ ಕಲಾವಿದರು ಯಕ್ಷಗಾನ ಇನ್ನಷ್ಟು ಬೆಳೀಬೇಕು. ಈಗಲೂ ವಿಶ್ವಮಟ್ಟದಲ್ಲಿ ಬೆಳೆದಿದೆ, ಅದನ್ನು ಇನ್ನಷ್ಟು ಬೆಳೆಸುವ ಜವಾಬ್ದಾರಿ ನಮಗೆಲ್ಲರಿಗೂ. ನಮ್ಮ ದೇಶದ ಒಂದು ಅತ್ಯಮೂಲ್ಯ ಕಲೆ. ಇಂತಹ ಮಕ್ಕಳು ಈ ದುಬೈ ಯಕ್ಷಗಾನ, ನಾನಾಗೊಂದು ನ್ಯೂಸ್ ಚಾನೆಲ್ ಹೇಳಿದೆ, ಇದಕ್ಕಿಂತ ದೊಡ್ಡ ಇತಿಹಾಸ ಇನ್ನೊಂದಿಲ್ಲ ಅಂತ. ದುಬೈಯಲ್ಲಿ ಬೆಳೆದ ಮಕ್ಕಳು, ಇಂಗ್ಲಿಷ್ ಮಾತಾಡುವ ಮಕ್ಕಳನ್ನು ಹುರಿದುಂಬಿಸಿ ಈ ದಿನೇಶನ್ನ ಹಾಗೂ ಶೇಖರನ್ನ ಇಡೀ ಟೀಮ್ ಒಂದು ಯಕ್ಷಗಾನ ಮಾಡ್ತದೆ. ಅದು ಕೂಡ ಇಂತಹ ಒಂದು ಕಷ್ಟದ ಪ್ರಸಂಗ, ಲಲಿತೋಪಾಖ್ಯಾನ ಪ್ರಸಂಗ ಮಾಡ್ತದೆ ಅಂತ ಹೇಳಿದ್ರೆ ಇದಕ್ಕಿಂತ ದೊಡ್ಡದು ಯಕ್ಷಗಾನಕ್ಕೆ ಸೌಭಾಗ್ಯ ಏನು ಬೇಕು ಹೇಳಿ. ನಿಜವಾಗಿ ದೊಡ್ಡ ಕೈ ಚಪ್ಪಾಳೆ ಈ ದಿನೇಶನವರಿಗೆ ಸಲ್ಲಲೇಬೇಕು. ಯಕ್ಷಶ್ರೀ ರಕ್ಷಾ ಪನ್ಪನ ಮರ್ಯಾದೆ ಪ್ರಶಸ್ತಿನ ಯಕ್ಷಗಾನ ಅಭ್ಯಾಸ ತರಗತಿ ದುಬೈದಕ್ಲು ತಾಪನೆ ಮಲ್ತದಿತ್ತದು ಕಲಾವಿದರಾಯನ ಪ್ರಭಾಕರ ಸುವರ್ಣ ಕರ್ಣಿರ ಮೇರೆಗೂ ಕೊಡ್ದು ಮರ್ಯಾದೆ ಮಲ್ತ್ಯಾರ. ಪ್ರಭಾಕರ ಸುವರ್ಣರ್ನ ಬಡಿದಿ ವಸಂತಿ, ಜೋಕುಲು, ಪ್ರತಿಭಾವಕ ಪೃಥ್ವಿ ಒಟ್ಟುಗಿತ್ಯಾರ. ಪ್ರಭಾಕರ ಸುವರ್ಣರ ಪಾತ್ರದ 16 ವರ್ಷ ತುಂಬು ಕರ್ನಿರಡ್ ಸುವರ್ಣ ಪ್ರತಿಷ್ಠಾನ ಸಂಘ ಕಟ್ಟದ ಆಟಗೊಬ್ಬದು ಕಲಾವಿದರಿಗೆ ಪ್ರೋತ್ಸಾಹ ಕೊರೊಂದು ಬೈದ ಇಂಚ ಮಲ್ಪಡಾಂಡ ಕಲಾವಿದರ್ನ ಯೋಗ ಭಾಗ್ಯ ಬೋಡು ಆಂಡ ತಾನ್ ಎನ್ನಿನಿಂದೇವಿರ ನಡಪಾದು ಕೊಡ್ತೇರೊಂದು ಪಂಡೆರ. 16 ವರ್ಷ ತುಂಬು ಸುವರ್ಣ ಪ್ರತಿಷ್ಠಾನ ಕರ್ನೀರೆ ಪನ್ಪಿನವೇನು ಪಟ್ಲ ಸತೀಶ್ ಶೆಟ್ಟಿಯನ್ನು ಕರ್ನೀರೆಡ್ ಉದ್ಘಾಟನೆ ಮಲ್ತದು. ಆ ಸಂಘಟನೆಡು ಏತೋ ಕ್ಷೇತ್ರ ಮಹಾತ್ಮೆನು ಆಟನು ಅಂಚೆನೆ ದುಬೈಡ್ಲ ಕೆಲವು ಆಟ ಪುರ ಮಲ್ಪಾದು ಕೊರಿಯೆ ಏನಲ್ಲ ಒಂಜಿ ಕೆಲಸ ಮಲ್ಪೊಡ್ಡ ಐಕ್ ಭಾಗ್ಯಲ ಬೋಡು ಯೋಗ್ಯಲ ಬೋಡು ಪನ್ಪಿನಕ್ಕೆ ಎನ್ನ ನಿದರ್ಶನನೇ ಸರಿ. ದಾಯಕ್ ಬಂಡ ಯಾನು ಒಂದೇನು ಪುರ ಎನ್ನದಿತ್ತಿಜಿ ಆಂಡ ಯಾನು ಎನ್ನಿನವೆನಿ ಇಂಕ್ ದೇವರು ಎನ್ನ ಕೈಟು ಮಲ್ಪಾದು ಕೊಡ್ತೇರು. ಅಂಚೆನೆ ನನಲ ದುಂಬುಗು ಏನಡ್ದು ಮಲ್ಪಾವನ ಕಾರ್ಯ ನಡಪಡು ಪಂಡದು ಕಟೀಲ್ದಪ್ಪೆ ಅಂಚೆನೆ ಮಾತಾ ದೇವರಿಗೆಲ್ಲ ಅಡ್ಡಬುರಂದು. ಯಕ್ಷಗಾನ ಅಭ್ಯಾಸ ತರಗತಿ ದುಬೈ ಬೊಕ್ಕ ಬಿನ್ನೇರ ಕಲಾವಿದರು ಶ್ರೀದೇವಿ ಲಲಿತೋಪಾಖ್ಯಾನ ಪ್ರಸಂಗದ ಆಟ ಗುಬ್ಬು ತೋಜಾಯರು. ಇದೆಯಲ್ಲ ಕಾರಣ ಇದೆಯಮ್ಮ. ಏನಾಯ್ತಪ್ಪ ಅಮ್ಮ? ಮನಸ್ಸು ಜಡಗೊಂಡಿದೆ. ಪ್ರಮಥರೇ, ನಾವು ನಮ್ಮ ನಮ್ಮ ಕೆಲಸಗಳಲ್ಲಿ ನಿರತರಾಗೋಣ ಬನ್ನಿ. ರಣಕ್ಷೇತ್ರಕ್ಕೆ ಹೊರಟಿದ್ದೇನೆ. ಸಾಧ್ಯವಿಲ್ಲ. ರಣಸಮರ್ಥರಾದ ನಾವಿರುವಾಗ ನಿನಗೆ ಯುದ್ಧದ ಸೊಗಡು ಬೇಡವೇ ಬೇಡ. ಅಮ್ಮನ ಆಶೀರ್ವಾದ ಪಡೆದು ಹೊರಟಿದ್ದೇನೆ. ವರಬಲ ದೇಹಬಲದ ಕಿಚ್ಚು ನಿನ್ನ ಈ ಹೆಚ್ಚಿನ ಹುಚ್ಚಿಗೆ ಕಾರಣವಾಯಿತು. ಯಾರಿಂದ ನೀನು ವರವನ್ನು ಪಡೆದೆ ಅಂತಹ ಹೊರನಿಗೆ ತಾಯಿ ನಾನು. ಸಕಲ ಜಂಗಮ ಸ್ಥಾವರ ಸರ್ವಲೋಕವನ್ನೇ ಸೃಷ್ಟಿಸಿ ಪಾಲಿಸುವಂತಹ ಜಗನ್ಮಾತೆ ನಾನು. ನನ್ನ ಎದುರು ನೀನೊಬ್ಬ ಬಲಿ ಪಶುವಾಗಿ ನಿಂತಿದ್ದೆ. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ನಿಲೆಟ್ ಗುರುವಾರ ಮಧ್ಯಾಹ್ನ 3 ಗಂಟೆಗೆ ಉರುವಷ್ಟು ತುಳು ಭವನಡು ಭಾಸ್ಕರ ರೈ ಕುಕ್ಕೋಳ್ಳಿ ಬರಿತಿನ ಗಾಂಪನ ಪುರಾಣ ಬೊಕ್ಕ ಡಾಕ್ಟರ್ ವಸಂತಕುಮಾರ್ ಪೆರ್ಲಾ ಬರಿತಿನ ರವೀಂದ್ರ ಕವಿತೆಲು ಬೂಕ್ಲೆನ ಬಿಡುಗಡೆ ಆಪುಂಡು ಅಕಾಡೆಮಿ ಗುರ್ಕಾರ್ಯರು ದಯಾನಂದ ಕತ್ತಲ್ ಸಾರ್ ಗುರ್ಕಾನ್ಮೇಡ್ ಅಕಾಡೆಮಿದ ಕಡೀರ್ದ ಗುರ್ಕಾರ್ಯರು ಡಾಕ್ಟರ್ BA ವಿವೇಕರೈ ಬೂಕ್ಲೆನು ಬಿಡುಗಡೆ ಮಲ್ಪೆರಂದು ಅಕಾಡೆಮಿದ ಪ್ರಕಟಣೆಡು ತೆರಿಪಾದಿರು. ಇಡಿಗಿನಿತ ನಮ್ಮಕುಡ್ಲ ತುಳು ವಾರ್ತೆಲು ಮುಗಿನ ನನ್ನೆಲ್ಲ ಈತೆ ಪುರ್ತುಗು ನಮ್ಮಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.